ನಿಮಗೆ ತೋರಿಸಲಿಕ್ಕೆ ಮಾತ್ರ ಗ್ಲಾಸಿಗೆ ಹಾಕೋದು ಇದು, ಇಲ್ಲದ್ರೆ ಇದರಲ್ಲಿ ಕುಡಿಯೋದು ಕಟ ಅಂತ. ಇದರಲ್ಲಿ ಸ್ವಲ್ಪ ರೌಂಡ್ ಆಗ್ತದೆ, ದೊಡ್ಡ ಒಬ್ಬಿ ಬರ್ತದೆ. ಬ್ರಷಲ್ಲಿ ಕ್ಲೀನ್ ಮಾಡಬೇಕು, ಈಸಿ ಆಗ್ತದೆ. ತುಳು ನಿಮಗೆ ಅರ್ಥ ಆಗೋದಿಲ್ಲಲ್ಲ ನಿಮ್ಗೆ. ನೋಡಿ, ಇವತ್ತು ನಾನು ನೈಟಿಗೆ ವೀಡಿಯೋ ಮಾಡ್ತಿದ್ದೇನೆ. ಅಂದರೆ ಯಾಕೆಂದರೆ ಇದೊಂದು ಏರ್ ಫ್ರೈಯರ್ ತೊಳೆಯೋದೊಂದು ತೋರಿಸ್ತಿದ್ದೇನೆ ನಿಮಗೆ. ಅದು ಪೇಪರ್ ನಾವು ತಗೊಳ್ಳಿಲ್ಲ, ಬೇರೆ ಪೇಪರ್ ನಾವು ಹಾಕಿ ಕೆಳಗೆ ಹಾಕಿದ್ದು. ಅದು ಎಷ್ಟು ಕಷ್ಟ ಇದೆ ನೋಡಿ ತೊಳಿಲಿಕ್ಕೆ. ಕಷ್ಟ ಅಂದರೆ ಸ್ವಲ್ಪ ಕೆಲಸ ಆಗ್ತದೆ. ನಮ್ಮದಂದರೆ ದೊಡ್ಡ ಏರ್ ಫ್ರೈಯರ್, ಸ್ವಲ್ಪ ಅದರ ಪಾತ್ರೆ ಎಲ್ಲ ದೊಡ್ಡದು. ಅದಕ್ಕಾಗಿ ನೋಡಿ ನಾನು ಇದು ಪೇಪರ್ ಹಾಕಿದ್ದು, ಇಲ್ಲಿಗೆ ಹಾಕೋದು ನೋಡಿ ಪೇಪರನ್ನು. ಅದು ಪೇಪರಿಂದ ತಗೊಳ್ಬೇಕು, ಆನ್ಲೈನಲ್ಲಿ ಸಿಗ್ತದೆ, ಅದು ತಗೊಳ್ಬೇಕು. ಅದು ನೋಡಿ ಇದರ ಮೇಲೆ ಪೇಪರ್ ಹಾಕಿದ್ದಲ್ವ ನಾನು, ನೋಡಿ ಇದರ ಮೇಲೆ ಹಾಕಿದ್ದು. ಅದು ಮತ್ತು ಸ್ವಲ್ಪ ನೀರು ಹಾಕಿ ಇಡಬೇಕು, ಸ್ಮೂತ್ ಆಗ್ತದೆ. ಇಲ್ಲಾಂದರೆ ಗಟ್ಟಿ ಇರ್ತದಲ್ಲ, ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಇಡೋದು ನೋಡಿ. ಇದು ಮತ್ತು ಅದನ್ನು ತೊಳಿಬೇಕೀಗ. ಅದು ಹೇಗೆ ತೊಳಿಬೇಕು ನೋಡಿ. ಅದು ಪೇಪರೆಲ್ಲ ಹಿಡಿತದೆ, ಸ್ವಲ್ಪ ನೀರು ಹಾಕಿ ಇಟ್ಟರೆ ಸ್ವಲ್ಪ ಹೊತ್ತು ಬಿಡ್ತದೆ ಎಲ್ಲ. ಅದು ಪೇಪರೆಲ್ಲ ಕೆಳಗೆ ಹಿಡಿತದೆ, ಮತ್ತು ಚಿಕನ್ ಇದ್ದೆಲ್ಲ ನೋಡಿ ಹಿಡಿತದೆ ನೋಡಿ. ಇದು ನೋಡಿ ಸ್ಮೂತ್ ಆಯಿತು ಈಗ ಪೇಪರ್. ಅದನ್ನೆಲ್ಲ ತೆಗೆದೀಗ ಕ್ಲೀನ್ ಮಾಡಬೇಕು. ಈಗ ಸ್ವಲ್ಪ ತೊಳೆದು ಇದು ಬ್ರಷ್ ಅದಕ್ಕೆ ಇಟ್ಟದ್ದು ನಾವು ಈ ಬ್ರಷಲ್ಲಿ ಕ್ಲೀನ್ ಮಾಡಬೇಕು, ಈಸಿ ಆಗ್ತದೆ. ಅದಕ್ಕೆಂತ ನಾವು ಇದು ಬ್ರಷನ್ನು ಇಟ್ಟದ್ದು, ಅದಕ್ಕೆ ಯೂಸ್ ಮಾಡೋದು ನಾವು ಬ್ರಷ್. ಇದು ನೋಡಿ ಹೋಲಲ್ಲೆಲ್ಲ ಹಿಡ್ತದಲ್ಲ, ಅದು ಹೋಗ್ತದೆ ಅದರಲ್ಲಿ ಬ್ರಷಲ್ಲಿ ನೋಡಿ. ಹೀಗೆ ಕ್ಲೀನ್ ಮಾಡಬೇಕು, ಸ್ವಲ್ಪ ಬೇಗ ಕ್ಲೀನ್ ಆಗ್ತದೆ. ನೋಡಿ ಹೀಗೆಲ್ಲ ಕ್ಲೀನ್ ಮಾಡಿ ಮತ್ತೆ ಸೋಪ್ ಹಾಕಿ ತೊಳೆಯೋದು ನೋಡಿ. ಎಲ್ಲ ಹೋಯಿತು ನೋಡಿ, ಬ್ರಷಲ್ಲಿ ಎಲ್ಲ ಹೋಯಿತು. ಇನ್ನು ಸ್ವಲ್ಪ ಸೋಪ್ ಹಾಕಿ ತೊಳಿಬೇಕು, ಕ್ಲೀನ್ ಆಗ್ತದೆ. ಮತ್ತು ಇದರ ಮೇಲೆ ಒಂದು ಪೇಪರ್ ಸಿಗ್ತದೆ, ಅದು ಆನ್ಲೈನಲ್ಲಿ ಉಂಟು. ಅದು ಮುಂಚೆ ತಂದ ಪೇಪರ್ ಖಾಲಿ ಆಗುವ ತನಕ ನಾನು ಕಾಯೋದು, ವೇಸ್ಟ್ ಮಾಡೋದು ಯಾಕೆ ಅಂತ. ಅದಂದರೆ ಇದು ಸ್ಯಾಂಡ್ವಿಚ್ ರ್ಯಾಪರ್ ತಂದದವರು, ಅಂದರೆ ಇಲ್ಲಿ ಸಿಗಲಿಲ್ಲ ನಮಗೆ, ಯಾವುದಂತ ಗೊತ್ತಿರಲಿಲ್ಲ. ನಾವು ಆನ್ಲೈನಲ್ಲಿ ಚೆಕ್ ಮಾಡಲೇ ಇಲ್ಲ ಮುಂಚೆ. ಇಲ್ಲಿ ಮಾರ್ಕೆಟಲ್ಲಿ ಸಿಗ್ತದೆ ಅಂತ ನಾನು ಇವರಿಗೆ ತರಲಿಕ್ಕೆ ಹೇಳಿದ್ದು. ಅವರು ಕೇಳಿದ್ರಂತ, ಇರಲಿಲ್ಲ. ಮತ್ತು ಇದೇ ಸ್ಯಾಂಡ್ವಿಚ್ ರ್ಯಾಪರ್ ತಂದಿದ್ದರು. ಅದು ಇದರ ಮೇಲೆ ಹಾಕುವಾಗ ಉಂಟಲ್ಲ ಬರ್ನ್ ಆಗ್ತದೆ, ಫುಲ್ಲು ಬರ್ನ್ ಆಗ್ತದೆ ಪೇಪರ್. ಅದಕ್ಕೆ ನಾನು ಅದರ ಅಡಿಗೆ ಹಾಕೋದು. ಈಗೆಲ್ಲ ಕ್ಲೀನ್ ಮಾಡಿ ಇಡಬೇಕು, ಇದನ್ನು ಕೂಡ ಕ್ಲೀನ್ ಮಾಡಿ ಇಡಬೇಕು. ಇದು ಸ್ವಲ್ಪ ಕಷ್ಟ ಕ್ಲೀನ್ ಮಾಡಲಿಕ್ಕೆ. ಆದರೂ ಚಿಕನ್ ತಿನ್ನುವಾಗ ಗೊತ್ತಾಗೋದಿಲ್ಲ, ಈಸಿ ಆಗ್ತದೆ ನಮಗೆ ಕುಕ್ ಮಾಡುವಾಗ. ಇನ್ನು ತೊಳೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಎಷ್ಟು ಎಣ್ಣೆ ಬಿಡ್ತದೆ ನೋಡಿ, ಎಣ್ಣೆ ಹಾಕೋದಿಲ್ಲಲ್ಲ, ಆದರೆ ಎಷ್ಟು ಎಣ್ಣೆ ಬಿಡ್ತದೆ. ಹೆಲ್ತಿಗಂತೂ ಒಳ್ಳೆಯದು ಇದು. ಆಯಿಲಲ್ಲಿ ಡೀಪ್ ಫ್ರೈ ಎಲ್ಲ ಮಾಡಿ ತಿನ್ನೋದಕ್ಕಿಂತ ಇದರಲ್ಲಿ ತುಂಬ ಬೆನಿಫಿಟ್ಸ್ ಎಲ್ಲ ಉಂಟು ನಮ್ಮ ಹೆಲ್ತಿಗೆ. ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಅದು ಪೇಪರ್ ತಂದರೆ ಏನು ಕಷ್ಟ ಇಲ್ಲ. ಪೇಪರ್ ಹಾಕದಿದ್ದರೆ ಸ್ವಲ್ಪ ಕಷ್ಟ ಆಗ್ತದೆ ತೊಳಿಲಿಕ್ಕೆ. ಪೇಪರ್ ಹಾಕಿದರೆ ಮತ್ತು ವಾರಕ್ಕೊಂದು ವಾಶ್ ಮಾಡಿದರೆ ಆಯಿತು. ವಾರಕ್ಕೊಂದು ಸಲ ವಾಶ್ ಮಾಡಿದರೆ ಆಗ್ತದೆ. ಈಗ ಅದು ಪೇಪರ್ ಬರುವ ತನಕ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಅದರ ಹೆಲ್ತ್ ಬೆನಿಫಿಟ್ಸ್ ಉಂಟು ಇದರಲ್ಲಿ. ತುಂಬಾ ಆಯಿಲ್ ಬಿಡ್ತದೆ ಚಿಕನ್ ಇದೆಲ್ಲ ಇದರಲ್ಲಿ, ಅದೇ ಆಯಿಲ್ ಇರ್ತದೆ ತುಂಬ. ಮತ್ತು ಸಿಂಕ್ ಕೂಡ ಆಯಿಲ್ ಆಗ್ತದೆ. ಅದನ್ನು ಈಗ ತೊಳಿಬೇಕು, ಸಿಂಕನ್ನು ಕೂಡ.
ಇದು ಕೂಡ ತೊಳ್ದಾಯ್ತು ನೋಡಿ, ತೊಳಿತಾ ಇದ್ದೇನೆ. ಸೋಪೆಲ್ಲ ಹಾಕಿ ತೊಳೆದೆ, ಇನ್ನು ಇಡುವುದು. ನಾಳೆ ಫಿಕ್ಸ್ ಮಾಡೋದು ಇದನ್ನು ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಎಲ್ಲ ಎದ್ದು ಪಾತ್ರೆ ಎಲ್ಲ ಅಲ್ಲೆಲ್ಲಿ ಇಡ್ತಿದ್ದೇನೆ. ಕೆಲವು ತೊಳೆಯುವ ಪಾತ್ರೆ ಎಲ್ಲ ಉಂಟು. ಅದು ಏರ್ ಫ್ರೈಯರ್ ಉಂಟಲ್ಲ, ಈಗ ಫಿಕ್ಸ್ ಮಾಡಿ ಎಲ್ಲ ಇಡಬೇಕು, ಸೆಟ್ ಮಾಡಿ ಇಡಬೇಕು. ಮಾರ್ನಿಂಗ್ ಫಸ್ಟು ಅದೇ ನೋಡಿ, ಅದೇ ಮಾಡ್ತಿದ್ದೇನೆ ನೋಡಿ. ನಿನ್ನೆ ರಾತ್ರಿ ವಾಶ್ ಮಾಡಿ ಇಟ್ಟದ್ದು ಅದು. ಇದು ತೆಗಿಲಿಕ್ಕೆ ಆಗ್ತದಲ್ಲ, ತೆಗಿಲಿಕ್ಕೆ ಆಗ್ತದೆ. ಅದನ್ನು ಫಿಕ್ಸ್ ಮಾಡಬೇಕೀಗ, ಇಲ್ಲಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡೋದು. ಮತ್ತು ಅದು ಇಡಬೇಕು ನೋಡಿ. ಇಲ್ಲದೆ ಅದು ಪೇಪರ್ ಇಲ್ಲಿ ಹಾಕಲಿಕ್ಕೆ ಉಂಟು, ಇಲ್ಲಿ ಹಾಕೋದು ಪೇಪರ್. ಅದು ಆನ್ಲೈನ್ನಲ್ಲಿ ನಾವು ತಂದರೆ ಉಂಟಲ್ಲ, ಇದರದೇ ಅದು ಆನ್ಲೈನಲ್ಲಿ ಬೈ ಮಾಡಿದರೆ ಅದು ಏರ್ ಫ್ರೈಯರ್ದೇ ಇದು, ಅದು ಪೇಪರ್ ಏರ್ ಫ್ರೈಯರದ್ದೇ ಪೇಪರ್ ಅದು. ಅದನ್ನು ಇದರ ಮೇಲೆ ಹಾಕಿ ಚಿಕನನ್ನು ಇಲ್ಲಿ ಇಡೋದು. ಆಗ ನಮಗೆ ಇದು ಕೂಡ ತೊಳಿಬೇಕಂತಿಲ್ಲ. ಅದೊಂದು ಖಾಲಿ ಆದಮೇಲೆ ಮತ್ತೆ ತರಲಿಕ್ಕೆ ಉಂಟು. ಈಗ ಇದ್ರ ಮೇಲೆ ಹಾಕಿದರೆ ಉಂಟಲ್ಲ, ಅದು ಪೇಪರೆಲ್ಲ ಬರ್ನ್ ಆಗ್ತದೆ. ಅದು ಅಂದರೆ ಇದರ ಪೇಪರ್ ಅಲ್ಲ, ಅದು ಬರ್ನ್ ಆಗ್ತದೆ. ಅದಕ್ಕೆ ನಾನು ಇದನ್ನು ತೆಗೆದು ಇದರ ಮೇಲೆ ಹಾಕೋದು. ಇದಾದರೂ ಸ್ವಲ್ಪ ದಟ್ಟಿ ಆಗೋದಿಲ್ಲಲ್ಲ, ಇಲ್ಲಾದರೆ ಇದು ತೆಗಿಬೇಕು ನೋಡಿ. ಇದು ದೊಡ್ಡ ಪಾತ್ರೆ, ಇದಿಷ್ಟು ನೋಡಿ, ಇಷ್ಟು ತೆಗೆದು ಕ್ಲೀನ್ ಮಾಡಬೇಕು ಎಲ್ಲ. ಇದಕ್ಕಾಗ್ತದೆ, ಇದಕ್ಕಾಗ್ತದೆ ನೋಡಿ, ಇದಕ್ಕೆ ಕೂಡ ಆಗ್ತದೆ ಕ್ಲೀನ್ ಮಾಡಲಿಕ್ಕೆ. ಎರಡೆರಡು ನೋಡಿದರೆ ಎರಡು ತುಂಬ ಜಾಸ್ತಿ ಆಗ್ತದೆ. ನೋಡಿ, ಅದು ಇದೆ ಪೇಪರ್. ಇನ್ನೂ ಕೂಡ ಇಷ್ಟು ಉಳಿದಿದೆ, ಇಷ್ಟು ಉಂಟು. ದಿನ ಒಂದೊಂದು ಸಲಕ್ಕೆ 2-3 ಹೀಗೆ ಹಾಕ್ತೇನೆ ಫೋಲ್ಡ್ ಮಾಡಿ. ಆದರೆ ಇನ್ನಿಷ್ಟು ಉಳಿದಿದೆ, ಯಾಕೆ ವೇಸ್ಟ್ ಮಾಡೋದಂತ ನಾನು ಯೂಸ್ ಮಾಡ್ತಿದ್ದೇನೆ. 8 ದಿರಮ್ ಇದು 400 ಶೀಟ್ಸ್ ಉಂಟಂತೆ. 400 ಉಂಟು ಇದರಲ್ಲಿ ನೋಡಿ, 400 ಶೀಟ್ ಉಂಟು. ತುಂಬ ಟೈಮ್ ಆಯಿತು, ಖಾಲಿ ಆಗಲಿಲ್ಲ. ಇದು ಖಾಲಿ ಆದಮೇಲೆ ಅದನ್ನು ತರಿಸ್ಬೇಕು. ಇದರಲ್ಲಿ ಈಗ ಒಂದು 2 ತೆಗೆದು, ನಾನು ಒಂದು 2 ತೆಗಿತೇನೆ. 2 ಪೀಸ್ ತೆಗೆದು ಇದು ಸ್ವಲ್ಪ ಫೋಲ್ಡ್ ಮಾಡಬೇಕು, ಅಂದರೆ ಎಷ್ಟು ಅಗಲ ಇಲ್ಲ ಅದು. ಹೀಗೆ ಫೋಲ್ಡ್ ಮಾಡಿ ಹಾಕ್ತೇನೆ ಅದಕ್ಕೆ ನೋಡಿ, ಫೋಲ್ಡ್ ಮಾಡಿ ಹಾಕೋದು. ಫೋಲ್ಡ್ ಮಾಡಿ ಹಾಕ್ತೇನೆ. ಫೋಲ್ಡ್ ಮಾಡಿ ಹಾಕಿ ಇದನ್ನು ಇದರ ಮೇಲೆ ಇಡೋದು. ಹೀಗೆ ರೆಡಿ ಮಾಡಿ ಇಡೋದು. ಮತ್ತು ಯಾವಾಗ ಚಿಕನ್ ಮಾಡುವಾಗ, ಇಲ್ಲದ್ರೆ ನೆನಪು ಹೋಗ್ತದೆ. ಚಿಕನ್ ಮಾಡುವಾಗ ಅದರ ಮೇಲೆ ಹಾಕಿಬಿಡ್ತೇನೆ ನಾನು. ಕ್ಲೀನ್ ಆದಮೇಲೆ ಇದನ್ನು ಫಿಕ್ಸ್ ಮಾಡಿ ಮತ್ತೆ ಆಗಲೇ ಹಾಕಿಬಿಡೋದು ನಾನು. ಮತ್ತು ನೆನಪು ಹೋದರೆ ತುಂಬ ವಾಶ್ ಮಾಡಲಿಕ್ಕೆ ತುಂಬ ಆಗ್ತದೆ ಪಾತ್ರೆ, ಅದಕ್ಕೆ. ಹೆಲೋ, ಗುಡ್ ಮಾರ್ನಿಂಗ್. ಎಂಚೆಲ್ಲರು ಮಾತೆಲ್ಲ? ತುಳು ನಿಮಗೆ ಅರ್ಥ ಆಗೋದಿಲ್ಲಲ್ಲ? ತುಳು ಕೆಲವರಿಗೆ ಅರ್ಥ ಆಗೋದಿಲ್ಲ ಅಂತ ಕಮೆಂಟ್ಸ್ ಎಲ್ಲ ಬಂದಿದೆ. ಎಂತ ನೀವು ನಮಗೆ ಬೈತಿದ್ದೀರಾ ಅಂತ ಕೇಳ್ತಿದ್ದಾರೆ 1-2-3 ಜನ. ಅದಕ್ಕೆ ಕನ್ನಡದಲ್ಲಿ ಮಾತಾಡುವ, ನಿಮಗೆ ಕೂಡ ಅರ್ಥ ಆಗಲಿ. ಮತ್ತು ಹೇಳೋದು ಬೇಡ, ಎಂತ ಬೈತಾಳೆ ಮಾಡಿ ಇವಳು ಅಂತ. ಸ್ವಲ್ಪ ಕಷ್ಟ ಆಗ್ತದೆ ಕ್ಯಾಮರಾ ಫೇಸ್ ಮಾಡಿ ಮಾತಾಡಲಿಕ್ಕೆ. ಆದರೂ ಮಾತಾಡ್ತೇನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ನಾವು ತುಳುವೆ ಮಾತಾಡೋದಲ್ಲ ಮನೆಯಲ್ಲಿ. ಊರಲ್ಲಿ ಕೂಡ ನಾವು ತುಳುವೆ ಊರಲ್ಲಿ ಕೂಡ ತುಳುವೆ ಮಾತಾಡೋದು ನಾವು. ಇವನ್ ಸ್ಕೂಲಲ್ಲಿ ಕೂಡ ತುಳುವೆ ಮಾತಾಡ್ತಿದ್ದದ್ದು, ಕನ್ನಡ ಭಾರಿ ಕಮ್ಮಿ. ಟೀಚರ್ ಮಾಸ್ಟರ್ ಹತ್ರ ಮಾತ್ರ ಕನ್ನಡ ಮಾತಾಡೋದು ನಾವು, ಟೀಚರೆಲ್ಲ ಬಂದರೆ. ಇಲ್ಲದ್ರೆ ನಾವೆಲ್ಲ ಒಟ್ಟಿಗೆ ತುಳುವೆ ಮಾತಾಡ್ತಿದ್ದದ್ದು. ಹಾಗಾಗಿ ಮಾತಾಡ್ಬೋದು. ಸ್ವಲ್ಪ
ನಮ್ಮ ಭಾಷೆ ಬೇರೆ, ನಿಮ್ಮದು ಸ್ವಲ್ಪ ಬೇರೆ ಬೇರೆ, ಸ್ವಲ್ಪ ಚೇಂಜಸ್ ಇರ್ತದೆ ಒಂದೊಂದು ವರ್ಡಲ್ಲಿ. ಅದು ನಮ್ಮದು ಕನ್ನಡನೇ ಬೇರೆ, ನಿಮ್ಮದು ಸ್ವಲ್ಪ ಕನ್ನಡನೇ ಬೇರೆ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾತಾಡ್ತೇನೆ ಅಂದರೆ ಎಲ್ಲ ಕನ್ನಡ ಇರೋದಿಲ್ಲ, ತುಳು ಕೂಡ ಇರ್ತದೆ ಇದರಲ್ಲಿ. ನಾನು ಹಸ್ಬೆಂಡ್ ಒಟ್ಟಿಗೆ ಹೋಗುವಾಗ ತುಳುವೇ ಮಾತಾಡ್ತೇನೆ, ಕನ್ನಡ ಮಾತಾಡಲ್ಲ. ಹಾಗಾಗಿ ತುಳು ವಿತ್ ಕನ್ನಡ ಎರಡು ಕೂಡ ಇರ್ತದೆ, ಮಿಕ್ಸ್. ನಂದು ತುಳು ಮತ್ತು ಕನ್ನಡ ಮಿಕ್ಸ್ ಇರ್ತದೆ. ನೋಡಿ, ಎಂತ ತಿಂತೀಯಾ, ಏನು ತಿಂತೀಯಾ, ಬ್ರೇಕ್ಫಾಸ್ಟ್ ಏನು ಮಾಡ್ತೀಯಾ ಕೇಳ್ತೀರಲ್ಲ, ಅದಕ್ಕೆ ನೋಡಿ ತೋರಿಸ್ತಾ ಇದ್ದೇನೆ. ಇದು ಮಾಡಿ ಆಗಿದೆ ಸ್ಮೂದಿ ಅಂದರೆ ಕೆಲವರಿಗೆ ಗೊತ್ತಿಲ್ಲ ಅಂತೆ. ನೋಡಿ, ಇದು ಡೀಟೇಲ್ ಆಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಏನೆಲ್ಲ ಹಾಕಿದ್ದೇನೆ ಇದಕ್ಕೆಲ್ಲ ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ ಇದರದ್ದು. ಅದೀಗ ತೋರಿಸ್ತಿದ್ದೇನೆ ನೋಡಿ. ಸ್ಮೂದಿ ಅಂದರೆ ಎಂತ ಅಂತ, ಇದನ್ನೇ ತಿನ್ನೋದು, ಇದನ್ನೇ ಕುಡಿಯೋದು ನಾನು. ನಿಮಗೆ ತೋರಿಸಲಿಕ್ಕೆ ಮಾತ್ರ ಗ್ಲಾಸಿಗೆ ಹಾಕೋದು ಇದು, ಇಲ್ಲದ್ರೆ ಇದರಲ್ಲಿ ಕುಡಿಯೋದು ಕಟ ಅಂತ, ಇದರಲ್ಲಿ ಬಾಯಿಗೆ ಹಾಕೋದು ಹೀಗೆ ಮಿಕ್ಸಿಯಲ್ಲಿ. ಇಲ್ಲದ್ರೆ ಒಂದು ಗ್ಲಾಸ್ ತೊಳಿಬೇಕಲ್ಲ, ಅದಕ್ಕೆ ಬಾಜನಲ್ಲ ಪಾತ್ರೆ. ಬಾಜನ ಅಂದರೆ ನಮ್ಮ ಭಾಷೆಯಲ್ಲಿ ಪಾತ್ರೆ ಅಂತ, ಇಲ್ಲದ್ರೆ ಬಾಜನೆಲ್ಲ ತೊಳಿಬೇಕಲ್ಲ, ಪಾತ್ರೆ ಎಲ್ಲ ಜಾಸ್ತಿ ಆಗ್ತದೆ. ನೀವು ಕಲೀರಿ, ಒಂದೊಂದು ವರ್ಡ್ ನೀವು ಕೂಡ ಕಲೀರಿ. ಪಾತ್ರೆ ಎಲ್ಲ ಜಾಸ್ತಿ ಆಗ್ತದೆ ಅಂತ ಪಾತ್ರೆ ಎಲ್ಲ ಕಮ್ಮಿ ಮಾಡೋದು. ಯಾರು ನೋಡ್ತಾರೆ ಮನೆಯಲ್ಲಿ? ನಾವು ಮಾಡಿದ್ದೇ ನಮಗೆ, ಯಾರು ಇಲ್ಲಲ್ಲ. ಹೀಗೆ ಕುಡಿಯೋದು ಇದರಲ್ಲಿ. ಅದಕ್ಕಾಗಿ ನಾನು ಕುಡಿತೀನಿ, ಮತ್ತೆ ಕುಡಿದು ಮತ್ತೆ ಬರ್ತೀನಿ, ನೀವು ತಗೊಳ್ಳಿ, ಕುಡೀರಿ. ಬಾಯ್. ಮತ್ತೆ ಅಡುಗೆ ಆಗಬೇಕು. ಇವತ್ತು ಸಾಸೇಜ್ ಉಂಟು ನೋಡಿ, ಸಾಸೇಜ್ ತೆಗೆದಿಟ್ಟಿದ್ದೇನೆ, ಅದನ್ನು ಮಾಡಬೇಕು. ಇದು ಕುಡ್ದಾದ್ಮೇಲೆ ಸಾಸೇಜ್ ಮಾಡುವ. ಸ್ಮೂತಿ ಪರ್ದಾನ ಅಂದರೆ ಕುಡ್ದಾಯಿತು ನಾನು. ಸ್ಮೂತಿ ಕುಡ್ದೆ, ಕುಡ್ದೆಲ್ಲ ಆಯಿತು. ನಾನು ಕೈಪ್ ಮಾಡ್ಬೇಕು ಪೊಯ್. ಕೈಪ್ ಅಂದರೆ ಪದಾರ್ಥ ಅಂದರೆ ನಾವು ಪದಾರ್ಥ ಹೇಳೋದು. ನೀವೆಂತ ಪಲ್ಯ ಹೇಳ್ತೀರಾ, ಸಾಂಬಾರು ಹೇಳ್ತೀರಾ, ಫಿಶ್ ಕರಿಗೆ ಎಲ್ಲ ನಾವು ಕರಿ ಹೇಳ್ತೇವೆ, ನಾವು ಪದಾರ್ಥ ಹೇಳ್ತೇವೆ. ಫಿಶ್ ಪದಾರ್ಥ ಏನು ಪದಾರ್ಥ ಅಂದರೆ ಫಿಶ್ ಪದಾರ್ಥ ಹೇಳ್ತೇವೆ. ನೀವು ಸಾಂಬಾರು ಹೇಳ್ತೀರಲ್ಲ, ನಾವು ಸಾಂಬಾರು ಹೇಳೋದಿಲ್ಲ. ನಮ್ಮ ಭಾಷೆಯಲ್ಲಿ ಸಾಂಬಾರು ಅಂದರೆ ಟೊಮೆಟೊ ಸಾಂಬಾರು, ಅದಕ್ಕೆಲ್ಲ ಸಾಂಬಾರು ಹೇಳೋದು ನಾವು. ಮತ್ತು ಫಿಶ್ ಸಾಂಬಾರಿದ್ದರೆ ನಾವು ಫಿಶ್ ಪದಾರ್ಥ ಅಂತ ಹೇಳೋದು, ಹಾಗೆ ಹೇಳೋದು. ಅದಕ್ಕೆ ಸ್ವಲ್ಪ ಚೇಂಜಸ್ ಉಂಟು. ಹಾಗೆ ಕೈಪ್ ಮಾಡುವ ಅಂದರೆ ಪದಾರ್ಥ ಮಾಡುವ ಅಂತ. ಅಂದರೆ ಸಾಸೇಜ್ ಇದ್ದೇನಾದರೂ ನೀವು ಎಂತ ಹೇಳ್ತೀರಿ, ಪಲ್ಯನ ಗಿಲ್ಯನ ಅಂತ ಗೊತ್ತಿಲ್ಲ. ಅದಕ್ಕೆ ಹೋಗುವ, ಇನ್ನು ಸಾಸೇಜ್ ಪದಾರ್ಥ ಮಾಡುವ. ಸಾಸೇಜ್ ಕೈಪ್ ಮಾಡ್ಕುವ ಬಲ್ಲೆ, ಸಾಸೇಜಿ ಪದಾರ್ಥ ಮಾಡುವ ಬನ್ನಿ. ತೋರಿಸ್ತೇನೆ ಈಗ ನಾನು ಯಾವ ಸಾಸೇಜ್ ಅಂತ ತೋರಿಸ್ತೀನಿ ನೋಡಿ. ಪಾತ್ರೆ ಎಲ್ಲ ವಾಶ್ ಆಗಲಿಕ್ಕೆ ಉಂಟು. ಸ್ಮೂದಿ ನೋಡಿ, 2 ಭಾಜನ ಆಯ್ತಲ್ಲ, ಭಾಜನೇ ಬರ್ತದೆ ನನಗೆ. 2 ಪಾತ್ರೆ ಆಯ್ತಲ್ಲ, ಇಲ್ಲದ್ರೆ ಗ್ಲಾಸು ಆಯಿತು ನೋಡಿ ಇವತ್ತು. ಇಲ್ಲದ್ರೆ ಗ್ಲಾಸ್ ಇರೋದಿಲ್ಲ, ಇದು ಮಾತ್ರ ಇರ್ತದೆ. ಈಗ ತೊಳಿಬೇಕು, ಅದನ್ನು ತೊಳೆದು ಇದನ್ನು ಮಾಡಬೇಕು. ಇದು ನೋಡಿ ಡಾಕ್ಸ್ ಅಂತ, ಇದು ಸ್ವಲ್ಪ ಟೇಸ್ಟ್ ಇರ್ತದೆ. ಹಾಟ್ ಆ್ಯಂಡ್ ಸ್ಪೈಸೇ ತರೋದು ನಾವು, ಅದು ಸ್ವಲ್ಪ ಟೇಸ್ಟ್ ಇರ್ತದೆ. ಇದರಲ್ಲಿ ಗಾರ್ಲಿಕ್ ನಾರ್ಮಲ್ ಅದೆಲ್ಲ ಬರ್ತದೆ. ನಾರ್ಮಲ್ ಅಷ್ಟೊಂದು ಇರೋದಿಲ್ಲ. ಇದರಲ್ಲಿ ಸ್ಪೈಸಿಲಿ ಸ್ವಲ್ಪ ಒಳ್ಳೆಯದಾಗ್ತದೆ ನಮಗೆ. ಹಾಗಾಗಿ ಮೊನ್ನೆ ನಾರ್ಮಲ್ ತಂದಿದ್ದರು, ಅಷ್ಟು ಸರಿಯಾಗಲಿಲ್ಲ ನನಗೆ. ನಾನು ಹೋದರೆ ಹಾಟ್ ಆ್ಯಂಡ್ ಸ್ಪೈಸೇ ತರೋದು. ಇದನ್ನೇ ಮಾಡುವ ಈಗ. ಫಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡಿರ್ತೇನೆ, ಮತ್ತೆ ಮಾಡ್ತೇನೆ. ಇಲ್ಲಿ ನೋಡಿ, ನಾನು ಆಯಿಲಿಗೆ ಗರಂ ಮಸಾಲ ಹಾಕಿದ್ದೇನೆ. ಏನೆಲ್ಲ ಗರಂ ಮಸಾಲೆ ಉಂಟು ಎಲ್ಲ ಬಿಸಾಡಿಬಿಡಿ ಎಣ್ಣೆಗೆ. ಮತ್ತು ಆನಿಯನ್ ಹಾಕಿದ್ದೇನೆ, 1-2 ನೀರುಳ್ಳಿ ಹಾಕಿದ್ದೇನೆ. ಬಿಸಾಡಿಬಿಡಿ ಅಂದರೆ ಬಿಸಾಡಿಬಿಟ್ಟು ಮತ್ತು ಮುಖಕ್ಕೆಲ್ಲ ಆಯಿಲ್ ಬಿದ್ದರೆ ನನ್ನನ್ನು ದೂರಬೇಡಿ, ಮೆಲ್ಲ ಹಾಕಿ. ಗ್ರೇವಿ ಜಾಸ್ತಿ ಬೇಕಂದರೆ 1-2 ಆನಿಯನ್ ಹಾಕಿ. ಅಂದರೆ ನಮಗೆ ಕರಿ ಬೇಕಾಗ್ತದಲ್ಲ, ಗ್ರೇವಿ ಚಪಾತಿ ರೈಸ್ಗೆಲ್ಲ ಕರಿ ಬೇಕಾಗ್ತದೆ, ಗ್ರೇವಿ ಬೇಕಾಗ್ತದೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದು ನಾನು. ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ಮ್ಯಾಶ್ ಆದಮೇಲೆ, ಸ್ವಲ್ಪ ಫ್ರೈ ಆದಮೇಲೆ ಇದು ಗಾರ್ಲಿಕ್ ಜಿಂಜರ್ ಪೇಸ್ಟ್, ಅದಾದಮೇಲೆ ಟೊಮೆಟೊ ಹಾಕೋದು. ನೋಡಿ, 2 ಟೊಮೆಟೊ 2 ನೀರುಳ್ಳಿ. ಗ್ರೇವಿ ಜಾಸ್ತಿ ಬೇಕಲ್ಲ ಅದಕ್ಕೆ, ದೊಡ್ಡ ಟೊಮೆಟೊ ಅದು
ಇದು ಸ್ವಲ್ಪ ಸ್ಮೂತ್ ಆಗಲಿ ಅಂತ ಬಂದ್ ಮಾಡಿಟ್ಟೆ. ಈಗ ಅದಕ್ಕೆ ಮಸಾಲ ಹಾಕ್ತಿದ್ದೇನೆ. ಒಂದು ಮಿಸ್ಟೇಕ್ ಅಂದರೆ ಅದನ್ನು ಫ್ರೈ ಮಾಡಲಿಕ್ಕಿತ್ತು. ಫ್ರೈ ಮಾಡಲಿಕ್ಕೆ ನನಗೆ ನೆನಪೋಯ್ತು. ಯಾರು ಹೇಳಿದರು ಫ್ರೈ ಮಾಡಿ ಹಾಕಿದರೆ ಡೈರೆಕ್ಟ್ ಸಾಸೇಜ್ ಇದಕ್ಕೆ ಹಾಕಿದರೆ ಅದು ಅಷ್ಟು ಟೇಸ್ಟ್ ಬರಲ್ಲ, ಸಪ್ರೇಟಾಗಿ ಫ್ರೈ ಮಾಡಿ ಹಾಕಿ ಅಂತ. ನಾನು ಫ್ರೈ ಮಾಡಲಿಕ್ಕೆ ಅಂತ ಕಟ್ ಮಾಡಿ ಇಟ್ಟಿದ್ದೇನೆ, ನೀರೆಲ್ಲ ತೆಗೆದದ್ರದ್ದು. ನನಗೆ ನೆನಪಿಲ್ಲ ಫ್ರೈ ಮಾಡಲಿಕ್ಕೆ. ಈ ಪಾತ್ರೆಯಲ್ಲಿ ಆಗ್ತಿತ್ತು, ಫಸ್ಟ್ ಹಾಕ್ತಿದ್ದೆ, ಎಣ್ಣೆ ಹಾಕಿ ಫ್ರೈ ಮಾಡಿ ಅದನ್ನು ತೆಗೆದು ಈ ಪಾತ್ರೆಯಲ್ಲೇ ನೀರೊಳ್ಳೆಲ್ಲ ಫ್ರೈ ಮಾಡ್ಬೋದಿತ್ತು. ನನಗೆ ನೆನಪಿಲ್ಲ. ಅಷ್ಟು ನೆನಪಿಗೆ ಏನಾಗಿದೆ ಗೊತ್ತಿಲ್ಲ ನನಗೀಗ. ನೆನಪು ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಉಂಟು, ಗೊತ್ತಿಲ್ಲ. ಇನ್ನು ಮತ್ತೊಂದು ಪಾತ್ರೆ ಇಡಬೇಕು. ಇನ್ನು ಮತ್ತೊಂದು ಪಾತ್ರೆಯಲ್ಲಿ ಫ್ರೈ ಮಾಡಿ ಇದು ಮಸಾಲೆಗೆ ಆ್ಯಡ್ ಮಾಡಬೇಕೀಗ. ವೈಟಿ ಎಫೆಕ್ಟ್ ಎಲ್ಲ ವೈಟಿ ಎಫೆಕ್ಟ್, ಯೂಟ್ಯೂಬ್ ಎಫೆಕ್ಟ್ ಅದು ತಲೆಯಲ್ಲಿ ಉಂಟು. ಆಚೆ ಕಡೆ ರೈಸ್ ಬೈತಾ ಉಂಟು. ಅಂದರೆ ನೆನ್ನೆದ್ದು ಅದು ಉಳಿದದ್ದು ಖಾಲಿ ಆಗೋದಿಲ್ಲ ಇಲ್ಲಿ, ರೈಸ್ ಎಲ್ಲ ಕಡಿಮೆ ಖಾಲಿ ಆಗೋದು. ಈಗ ನೋಡಿ, ನಾನು ಮತ್ತೊಂದು ಸ್ಟವಲ್ಲಿ ಅದನ್ನಿಟ್ಟೆ. ಇದರಲ್ಲಿ ಅದಲ್ಲಿ ಇದಾಗ್ತಾ ಉಂಟು, ಸ್ವಲ್ಪ ಫ್ರೈ ಆಗ್ತಾ ಉಂಟು ಮಸಾಲೆ ಎಲ್ಲ. ಈಚೆ ಕಡೆ ನಾನು ಫ್ರೈ ಇಟ್ಟು ಇದರಲ್ಲಿ ಎಣ್ಣೆ ಹಾಕಿ ಇದರಲ್ಲಿ ಫ್ರೈ ಮಾಡ್ತೇನೆ ಸಾಸೇಜ್. ನೋಡಿ, ಎಣ್ಣೆ ಹಾಕಿದ್ದೇನೆ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈಗ ಇದನ್ನು. ಮೊನ್ನೆ ಯಾರೋ ನನ್ನ ವೀಡಿಯೋ ನೋಡಿ ಹೇಳಿದರು, ಅದು ಸಾಸೇಜ್ ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ಬರ್ತದೆ ಒಳ್ಳೆಯದಂತ. ಅದಕ್ಕೆ ಈ ರೀತಿ ಮಾಡ್ತಿದ್ದೇನೆ. ಹೇಳಿದವರಿಗೆ ತುಂಬ ಥ್ಯಾಂಕ್ಸ್. ಅದೇ ನೋಡಿ, ವೀಡಿಯೋ ನೋಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ. ನಾವೆಲ್ಲ ಅಡುಗೆ ಮಾಡಿ ಗೊತ್ತಿದ್ದೆ ಅಡುಗೆ ಮಾಡೋದಲ್ಲ, ಕೆಲವೆಲ್ಲ ಯೂಟ್ಯೂಬೆಲ್ಲ ನೋಡಿ ಅಡುಗೆ ಮಾಡೋದು. ಹಾಗಾಗಿ ಸ್ವಲ್ಪ ಆಚೆ ಈಚೆ ಆಗ್ತದೆ. ಕೆಲವರ ಅಡುಗೆ ಬೇರೆ ಸ್ಟೈಲ್ ಇರ್ತದೆ, ನಮ್ಮದೊಂದು ಬೇರೆ ಸ್ಟೈಲ್, ಹಾಗೆ. ಈಗ ಸ್ವಲ್ಪ ಬಂದ್ ಮಾಡಿಟ್ಟರೆ ಇದು ಡಾಗ್ಸ್ ಸಾಸೇಜ್ ಉಂಟಲ್ಲ, ಸ್ವಲ್ಪ ಉಬ್ಬಿ ಬರ್ತದೆ, ದೊಡ್ಡದಾಗ್ತದೆ. ಇನ್ನು ಸ್ವಲ್ಪ ಫ್ರೈ ಮಾಡಿದರೆ ಉಂಟಲ್ಲ, ಅದು ಸ್ವಲ್ಪ ದೊಡ್ಡದಾಗ್ತದೆ, ಉಬ್ತದೆ. ಪೂರಿ ಥರ ಅಲ್ಲ, ಸ್ವಲ್ಪ ರೌಂಡ್ ಆಗ್ತದೆ. ಇದು ಸಾಸೇಜ್ ಮಾತ್ರ, ಬೇರೆ ಸಾಸೇಜ್ ಹಾಗಲ್ಲ. ನೋಡಿ, ಸ್ವಲ್ಪ ಜಾಸ್ತಿ ಆಯಿತು. ನೋಡಿ ಹೇಗೆ ಆಯಿತು. ಇನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಹೇಗಾಗಿದೆ, ಸ್ವಲ್ಪ ಜಾಸ್ತಿ ಆದಾಗೆ ಆಗಿದೆ. ಸ್ವಲ್ಪ ರೌಂಡ್ ಆಗ್ತದೆ, ಒಬ್ಬಿ ಬರ್ತದೆ. ನೋಡಿ, ಈಗ ನಾನು ಮಸಾಲೆಗೆ ಆ್ಯಡ್ ಮಾಡಿದೆ ಅಷ್ಟೇ. ಇದೊಂದು ಬಾಯ್ಲ್ ಬಂದರೆ ಆಯಿತು, ರೆಡಿ ಆಯಿತು. ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಬಾಯ್ಲ್ ಬರಬೇಕು. ಸರಿಯಾಗಿ ಕುದಿದ ಮೇಲೆ ಅಷ್ಟೇ. ಸಾಸೇಜ್ ಅಂತೂ ಫ್ರೈ ಆಗಿದೆ ಆಲ್ರೆಡಿ, ಜಾಸ್ತಿ ಏನೋ ಇದು ಮಾಡಬೇಕಂತ ಇಲ್ಲ. ಸ್ಪೈಸಿ ಸ್ವಲ್ಪ ಟೇಸ್ಟ್ ಒಳ್ಳೆಯದಿರ್ತದೆ. ಒಳ್ಳೆಯದಾಯಿತು ನೋಡಿ. ಅದು ಡಾಗ್ಸ್ ನಾವು ಜಾಸ್ತಿಯಾಗಿ ಅದನ್ನೇ ತರೋದು, ಡಾಗ್ಸ್ ಅಂತ. ನೋಡಿ, ನೀವು ಟ್ರೈ ಮಾಡಿ. ಮತ್ತು ಭಾಜನ ಮಾತ್ರ ಒಂದು ಜಾಸ್ತಿ ಆಯಿತು ತೊಳಿಲಿಕ್ಕೆ. ತೊಳಿಬೇಕಲ್ಲ ಎರಡೆರಡು ಭಾಜನ ಅಂದರೆ ಪಾತ್ರೆ ಒಂದು ಪ್ಯಾನ್ ಜಾಸ್ತಿ ಆಯಿತು. ಇಲ್ಲದ್ರೆ ಅದರಲ್ಲೇ ಮಾಡ್ಬೋದಿತ್ತು. ಫಸ್ಟ್ ಫ್ರೈ ಮಾಡಿ ಮತ್ತು ಅದನ್ನು ತೆಗೆದು ಆನಿಯನ್ ಫ್ರೈ ಮಾಡ್ಬೋದಿತ್ತು. ಇದು ಒಂದು ಪಾತ್ರೆ ಜಾಸ್ತಿ ಆಯಿತು. ನೋಡುವ, ನೆಕ್ಸ್ಟ್ ಟೈಮ್ ನೆನಪಿಟ್ಟು ಮಾಡ್ತೇನೆ ಕರೆಕ್ಟಾಗಿ. ಹೇಗಾಯಿತು ಇವತ್ತಿನ ಚಿಕ್ಕ ವಿಡಿಯೋ ನಂದು? ಹೇಗಾಯಿತು ನೋಡಿ, ಕಮೆಂಟ್ಸ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಏನಿದ್ರು ಕಮೆಂಟ್ಸ್ ಮಾಡಿ. ಟಾಡಾ, ಬಾಯ್.